ಯುವ ಮುನ್ನಡೆ ಕರ್ನಾಟಕ ಮತ್ತು ಸಂವಾದ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಯುವಜನ ಸಬಲೀಕರಣ ಕುರಿತ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವು ಮಂಗಳೂರಿನಲ್ಲಿ ಫೆಬ್ರವರಿ 7ರಿಂದ ನಡೆಯಲಿದ್ದು, ರಾಜ್ಯದ ಯುವಜನರ ಸಬಲೀಕರಣಕ್ಕಾಗಿ ರಾಜ್ಯ ಯುವ ನೀತಿಯಲ್ಲಿ ಯುವಜನರ ನಿರೀಕ್ಷೆಗಳು ಸೇರಿದಂತೆ ಸಾರ್ವಜನಿಕರ ಮತ್ತು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ 1 ತಿಂಗಳ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಯುವ ಮುನ್ನಡೆಯ ಪ್ರತಿನಿಧಿ ಅವಿನಾಶ್ ಕೆ ಹೇಳಿದರು. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2017ರ ರಾಜ್ಯದ ಯುವ ನೀತಿಯಲ್ಲಿ ಪ್ರಸ್ತಾಪಿಸಿರುವಂತೆ ಯುವ ಸಬಲೀಕರಣ ನಿಗಮ ಸ್ಥಾಪನೆಯಾಗಬೇಕು. ಯುವ ಜನರಿಗಾಗಿ ರಾಜ್ಯದಾದ್ಯಂತ ಯುವ ಸಬಲೀಕರಣ ಕೇಂದ್ರವನ್ನ ಮಾಡಬೇಕು. ಪ್ರತ್ಯೇಕ ಯುವ ಬಜೆಟ್ ಮಂಡನೆ ಮಾಡಿ ಯುವಜನ ಸಬಲೀಕರಣಕ್ಕೆ ಸಾಕಷ್ಟು ಹಣ ಮೀಸಲಿಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಲಾಗುವುದೆಂದು ಹೇಳಿದರು. 2012ರ ರಾಜ್ಯ ಯುವ ನೀತಿಯ ಪ್ರಸ್ತಾಪಿಸಿರುವಂತೆ ಯುವ ಸಬಲೀಕರಣ ನಿಗಮ ಸ್ಥಾಪನೆಯಾಗಬೇಕು. ಏನು 2012ರಲ್ಲಿ ಆಡಳಿತ ಸರ್ಕಾರ ಏನಿತ್ತು ಅವಾಗ ಪ್ರಸ್ತಾಪನೆ ಮಾಡಲಾಗಿತ್ತು. ಸೊ ಅದರ ಭಾಗವಾಗಿ ಈಗ ಅದು ಸ್ಥಾಪನೆ ಆಗಬೇಕು, ಯುವ ಸಬಲೀಕರಣ ನಿಗಮ ಸ್ಥಾಪನೆ ಆಗಬೇಕು ಅಂತ. ಹಾಗೇನೆ ಯುವ ಜನರ ಹಕ್ಕುಗಳ ರಕ್ಷಣೆ ಆಗಬೇಕು. ಹಾಗೆ ಯುವ ಜನರ ಆಯೋಗ ಸ್ಥಾಪನೆ ಆಗಬೇಕು. ಹಾಗೆ ಯುವ ಜನರಿಗಾಗಿ ರಾಜ್ಯಾದ್ಯಂತ ಯುವ ಸಬಲೀಕರಣ ಕೇಂದ್ರಗಳು ಮಾಡಬೇಕು. ಪ್ರತ್ಯೇಕ ಯುವ ಬಜೆಟ್ ಮನ್ನಣೆ ಆಗಬೇಕು. ಯಾಕಂತಂದ್ರೆ ನಾವು ನೋಡಿರ್ಬೋದು, ಬಜೆಟ್ ನಲ್ಲಿ ಯಾವುದೇ ಪ್ರತ್ಯೇಕವಾದಂತಹ ಯುವ ಜನರ ಬಜೆಟ್ ಅನ್ನೋದು ಇಲ್ಲ. ಹಾಗೆ ಯುವ ಜನರ ಸಬಲೀಕರಣಕ್ಕೆ ಸಾಕಷ್ಟು ಹಣ ಮೀಸಲಾಗಿ ಇಡಬೇಕು ಅನ್ನುವಂಥದ್ದು ಮತ್ತು ಇವೆಲ್ಲವನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸಿರುವಂತದ್ದು ನಮ್ಮ ಈ ಒಂದು ಅಭಿಯಾನದ ಪ್ರಮುಖ ಉದ್ದೇಶಗಳಾಗಿರ್ತವೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಯುವ ಮುನ್ನಡೆಯ ಪ್ರತಿನಿಧಿ ನೇಹಾ ದೇವಾಡಿಗ, ಕಲಬುರಗಿ ಯುವ ಮುನ್ನಡೆಯ ಪ್ರತಿನಿಧಿ ಬಿನಿತಾ ಗುರುಲಿಂಗಪ್ಪ, ಕೋಲಾರ ಪ್ರತಿನಿಧಿ ಗಜೇಂದ್ರ ಸಿಂಗ್ ರಜಪೂತ್, ಚಿತ್ರದುರ್ಗ ಪ್ರತಿನಿಧಿ ವರುಣ್ ಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.